ತಾಲೂಕಿನಲ್ಲಿ ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಅಂತರ್ಜಾಲ ಚೇತನ ಯೋಜನೆಯಿಂದ ಪಾವಗಡ ತಾಲೂಕಿನ ಇಒ ಶಿವರಾಜಯ್ಯ, ಎಡಿ ರಂಗನಾಥ್ ಹಾಗೂ ಕರ್ನಾಟಕ ರಾಜ್ಯ ಸಂಯೋಜಕರಾದ ಕೃಷ್ಣ ನಾಯಕ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕೃಷ್ಣ ನಾಯಕ್, ನಮ್ಮ ತಾಲೂಕಿನಲ್ಲಿ 70 ವರ್ಷಗಳಿಂದ ಸುಮಾರು 50 ಬಾರಿ ಬರಗಾಲ ಬಂದಿದ್ರಿಂದ ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ನಮ್ಮ ಪಾವಗಡ ತಾಲೂಕನ್ನು ಪ್ರಥಮ ಬಾರಿಗೆ ಆಯ್ಕೆ ಮಾಡಿಕೊಂಡಿದೆ. ಅಂತರ್ಜಾಲ ಚೇತನ ಯೋಜನೆಯಿಂದ ಹಳ್ಳಗಳಲ್ಲಿ ಬೋರ್ಡರ್ ಚೆಕ್ ಮತ್ತು ರೀಚಾರ್ಜ್ ವೆಲ್ ಕಾಮಗಾರಿಗಳನ್ನು 2021ನೇ ಸಾಲಿನಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 20 ರಿಂದ 35 ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದಾರೆ ಎಂದರು. ಈ ಕಾಮಗಾರಿಗಳಿಂದ ರೈತರ ಕೊಳವೆ ಬಾವಿಗಳು 80% ಸೀಪೇಜ್ ಅಥವಾ ರೀಚಾರ್ಜ್ ಆಗಿವೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ಇದರಿಂದ ರೈತರಿಗೆ ಅನುಕೂಲವಾಗಲಿದೆ. ಅದೇ ರೀತಿ ಈ ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಸುಮಾರು 20 ಕಾಮಗಾರಿಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಈ ವರ್ಷವೂ ನರೇಗಾ ಯೋಜನೆಯಡಿಯಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ದುಡಿಯಲು ಅನುಮತಿ ಕೊಟ್ಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಯೋಜನೆ ಅಧಿಕಾರಿ ಮಲ್ಲಿಕಾರ್ಜುನಯ್ಯ ಜಿ, ಜಿಲ್ಲಾ ಸಂಯೋಜಕರು ಆದಂತಹ ಕೀರ್ತಿ ನಾಯಕ್, ಹೋಬಳಿ ಸಂಯೋಜಕರಾದಂತಹ ನಾಗರಾಜ್ ಸ್ವಾಮಿ ಮತ್ತು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಎಸ್ಡಿಎಂಸಿ ಅಧ್ಯಕ್ಷ ರಾಮಪ್ಪ ಸಿಕೆಪುರ, ಹನುಮಂತರಾಯಪ್ಪ ಸಿಕೆಪುರ, ಸಂಸ್ಥೆಯ ಎಲ್ಲಾ ಸಂಯೋಜಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ದೇವರಹಟ್ಟಿ ನಾಗರಾಜ್. ಈ ವಿಚಾರದಲ್ಲಿ ಏನಂತಂದರೆ, ನಾವು ಆದಷ್ಟು ಭೂಮಿಯ ಒಳಗಡೆ ಅಂತರ್ಜಲ ಮಟ್ಟವನ್ನು ನಾವು ವೃದ್ಧಿ ಮಾಡಿದ್ದೀವಿ ಅನ್ನೋದು ಒಂದು ಕ್ಲಿಯರ್ ಕಟ್ಟಾಗಿ ನಮಗೆ ಕಾಣುತ್ತೆ. ಯಾವಾಗ ಒಂದು 65-70% ಫ್ಲೋರೈಡು ಡೈಲ್ಯೂಟ್ ಆಯಿತೋ ಆದಷ್ಟು ಆ ಒಂದು ನೀರಿನ ಗುಣಮಟ್ಟ ಜಾಸ್ತಿ ಆಗಿದೆ ಮತ್ತು ನೀರಿನ ಒಂದು SDL ಲೆವೆಲ್ ಏನಿದೆ ಅದು ಜಾಸ್ತಿ ಆಗಿದೆ ಅನ್ನೋದು ಒಂದು ನಮಗೆ ಮಾಹಿತಿ ಬಂದಿದೆ. ಅದಕ್ಕೋಸ್ಕರವಾಗಿ ಈ ವಿಚಾರವನ್ನು ನಾವು ಆಲ್ರೆಡಿ ಮೇಡಮ್ ಜೊತೆನಲ್ಲೂ ಮತ್ತು ಅಧ್ಯಕ್ಷ ಸಾಹೇಬ್ ಜೊತೆನಲ್ಲೂ ಈ ವಿಚಾರವಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕೋಸ್ಕರವಾಗಿ ಹೆಚ್ಚಿನದಾಗಿ ಈ ವರ್ಕುಗಳನ್ನು ಹಮ್ಮಿಕೊಳ್ಳಿ, ಆದರೆ ಮತ್ತೆ ಗುಣಮಟ್ಟವನ್ನು ಕಾದರಿಸ್ಕೊಳ್ಳಿ. ಅದನ್ನು ತುಂಬ ಒತ್ತಾಗಿ ಹೇಳಿದ್ದಾರೆ. ಗುಣಮಟ್ಟವನ್ನು ಕಾದರಿಸಬೇಕಾಗುತ್ತೆ ಮತ್ತು ಹೆಚ್ಚಿನ ಒಂದು ಈ ಕಾಮಗಾರಿಗಳನ್ನು ಎಲ್ಲ ಪಂಚಾಯತಿನಲ್ಲೂ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇದರಿಂದ ಏನಾಗುತ್ತೆ ಅಂತಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನಗಳಿಗೆ ನೋಡಿ, ನಮ್ಮ ಪಾವಗಡ ತಾಲೂಕಿನಲ್ಲಿ 75 ವರ್ಷದಿಂದ ನಾವು ಡಾಟಾಸ್ ಕಲೆಕ್ಟ್ ಮಾಡಿದ್ದೀವಿ. 75 ವರ್ಷದಿಂದ ಡಾಟಾಸ್ನ ಕಲೆಕ್ಟ್ ಮಾಡಿದಾಗ ಪಾವಗಡ ತಾಲೂಕಿನಲ್ಲಿ 52 ಸರ್ತಿ ರಿಸಿಷನ್ ಸ್ಟಾರ್ಟ್ ಆಗಿದೆ. ಅಂದರೆ 52 ಸರ್ತಿ ಬರಗಾಲ ಬಂದಿದೆ ನಮ್ಮ ಪಾವಗಡ ತಾಲೂಕು. ನಂಬ್ತೀರಾ ಯಾರನ್ನ? ನನ್ನ